ಡಬ್ಲ್ಯೂಡಬ್ಲ್ಯೂಇ ಪಂದ್ಯಗಳಲ್ಲಿ ಮಿಂಚುವ ಮೂಲಕ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿರುವ ಖಲಿ ಅವರು ಇಂದು ಬಿಜೆಪಿ ಕಚೇರಿಗೆ ಬೆಳಿಗ್ಗೆ ತಲುಪಿ ಮಧ್ಯಾಹ್ನ 1 ಗಂಟೆಗೆ ಬಿಜೆಪಿ ಪಕ್ಷಕ್ಕೆ ಸೇರಿದ್ದಾರೆ. ಇನ್ನು ಖಲಿ ಅವರನ್ನ ಬಿಜೆಪಿಗೆ ಸ್ವಾಗತಿಸಿದ ಕೇಂದ್ರ ಸಚಿವ ಮತ್ತು ಹಿರಿಯ ಬಿಜೆಪಿ ನಾಯಕ ಜಿತೇಂದ್ರ ಸಿಂಗ್ ಅವರು ದಿ ಗ್ರೇಟ್ ಖಲಿ ಅವರು ನಮ್ಮ ಪಕ್ಷಕ್ಕೆ ಸೇರುವ ಮೂಲಕ ಅನೇಕ ಯುವಕರಿಗೆ ಮತ್ತು ದೇಶದ ಜನರಿಗೆ ಸ್ಫೂರ್ತಿಯಾಗಿದ್ದಾರೆ. 49 ವರ್ಷದ ಖಲಿ ಅವರು ಮೂಲತಃ ಹಿಮಾಚಲ ಪ್ರದೇಶದವರಾಗಿದ್ದು 72 ವರ್ಷಗಳ ಹಿಂದೆ ಅಂತಾರಾಷ್ಟ್ರೀಯ ಕುಸ್ತಿಗೆ ಪಾದಾರ್ಪಣೆಯನ್ನು ಮಾಡಿದವರು. ತಮ್ಮ ವೃತ್ತಿಯಲ್ಲಿ ಆರಂಭಿಸುವ ಮುನ್ನ ಪಂಜಾಬ್ ಪೊಲೀಸ್ ಅಧಿಕಾರಿಯೊಬ್ಬರ ಬಾಡಿಗಾರ್ಡ್ ಕೂಡ ಇವರು ಆಗಿದ್ದರು. ವೃತ್ತಿಯನ್ನ ಆರಂಭಿಸಿದ ನಂತರ ಖಲಿ ಅವರು ಚಾಂಪಿಯನ್ಶಿಪ್ ಪಟ್ಟವನ್ನ ಗಳಿಸಿದ್ದಾರೆ. ಅಲ್ಲದೆ ಹಾಲಿವುಡ್ನ 4 ಸಿನಿಮಾ ಹಾಗೂ ಬಾಲಿವುಡ್ನ 2 ಸಿನಿಮಾಗಳಲ್ಲಿ ಖಲಿ ಅಭಿನಯಿಸಿದ್ದಾರೆ. जो रेसलर थे उनको हराने का काम किया तो सभी भारत के लोग गर्वान्वित महसूस किए. प्रधानमंत्री जी की नीतियों और कार्य जो उनकी योजना है, पार्टी के सिद्धांत है, विचार, उससे प्रभावित होकर के आज आपने पार्टी ज्वाइन कर रहे हैं. आप सदैव